ಕೊರೋನಾ ಹಾವಳಿಯು ಎಲ್ಲವನ್ನ ಸ್ತಬ್ಧಗೊಳಿಸಿದೆ. ಶಾಲಾ ಕಾಲೇಜುಗಳ ಪರೀಕ್ಷಾ ಸಮಯದಲ್ಲೇ ಒಕ್ಕರಿಸಿರುವ ಹಾವಳಿಯಿಂದ ವಿದ್ಯಾರ್ಥಿ ವರ್ಗ ಇನ್ನಿಲ್ಲದಂತೆ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಅದರಲ್ಲೂ ಪದವಿ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಪಾಠ ಪ್ರವಚನಗಳಿಲ್ಲದೆ ಒತ್ತಡಕ್ಕೆ ಸಿಲುಕುವಂತಾಗಿದೆ. ಈ ನಿಟ್ಟಿನಲ್ಲಿ ಶ್ರೀನಿವಾಸ ವಿಶ್ವವಿದ್ಯಾಲಯವು ತಾಂತ್ರಿಕ ಅವಕಾಶಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಪರೀಕ್ಷಾ ಪೂರ್ವ ಸಿದ್ಧತೆಗೆ ಅನುಕೂಲವಾಗುವಂತೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಂತೆ ಪಠ್ಯ ಸಂಬಂಧಿತ ಆನ್ಲೈನ್ ಉಪನ್ಯಾಸ, ವಿಶ್ಲೇಷಣಾ ವಿವರ, ಪೂರಕ ಟಿಪ್ಪಣಿ ಸೇರಿದಂತೆ ಸಮಗ್ರವಾದ ಅಧ್ಯಯನ ಸಾಮಗ್ರಿ ಒದಗಿಸಿಕೊಡುವಲ್ಲಿ ಕಾರ್ಯೋನ್ಮುಖವಾಗಿದೆ. ಮಂಗಳೂರಿನ ಶ್ರೀನಿವಾಸ ಶಿಕ್ಷಣ ಸಂಸ್ಥೆ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಅದುವೇ ತಂತ್ರಜ್ಞಾನ ಆಧಾರಿತ ಅಧ್ಯಯನ. ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಜೆಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕುಳಿತು ಅಧ್ಯಯನ ಮಾಡುವ ಅವಕಾಶವನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಗೂಗಲ್ ಡ್ರೈವ್, ಗೂಗಲ್ ಕ್ಲಾಸ್ ರೂಮ್ ಮತ್ತು ವಾಟ್ಸ್ಆಪ್ ಸಂವಹನದ ಮೂಲಕ ತರಗತಿಯಲ್ಲಿ ಚರ್ಚಿಸಬಹುದಾಗಿದ್ದ ಪಠ್ಯ ಸಂಬಂಧಿತ ಮಹತ್ವದ ವಿಚಾರಗಳನ್ನು ಪ್ರಾಧ್ಯಾಪಕ ವರ್ಗ ತಲುಪಿಸ್ತಾ ಇದೆ. ಇದೀಗ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ರಜೆ ಘೋಷಿತವಾಗಿರುವುದರಿಂದ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅಡ್ಡಿಯುಂಟಾಗಬಾರದು ಎಂಬ ಉದ್ದೇಶದೊಂದಿಗೆ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರದ ವಿವಿಧ ವಿಭಾಗಗಳ ಅಧ್ಯಾಪಕರು ಪಠ್ಯ ಸಂಬಂಧಿತ ವಿವರಗಳನ್ನು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವೇದಿಕೆಯ ಮೂಲಕ ಒದಗಿಸಿಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಶ್ರೀನಿವಾಸ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾ ಪಿಎಸ್ ಐತಾಳ್ ರವರು, ಮಾರ್ಚ್ 13ರಿಂದ ಕೊರೋನಾ ವೈರಸ್ನಿಂದಾಗಿ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ತೊಡಕುಂಟಾಗಬಾರದು ಎಂಬ ಉದ್ದೇಶದಿಂದ ತಂತ್ರಜ್ಞಾನಾಧಾರಿತ ಶಿಕ್ಷಣವನ್ನ ನೀಡಲಾಗ್ತಾ ಇದೆ ಎಂದರು. The corona virus is a challenge for the entire society for their regular activities. Accordingly, Srinivas University is also stopped the regular courses to be offered to its students since 13th of March 2020. So we have used technology in order to provide ubiquitous online education from the faculty members sitting in their home to the students who are also sitting in their home. So this is online education ubiquitously offered to our students to their homes. ತಂತ್ರಜ್ಞಾನಾಧಾರಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನ ಕೂಡ ಪರಿಗಣಿಸಲಾಗ್ತಾ ಇದೆ. ಮಾತ್ರವಲ್ಲದೆ ರಜೆಯ ಅವಧಿಯಲ್ಲಿ ಶೈಕ್ಷಣಿಕ ಅಧ್ಯಯನ ನಡೆಸ್ತಾ ಇರುವುದು ವಿನೂತನ ಪ್ರಯೋಗ ಎಂದೇ ಹೇಳಬಹುದು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.